ಸರ್ವಮಂಗಳೆಯೇ ನಿತ್ಯ ನಿರ್ಮಲೆಯೇ ರಾಜರಾಜೇಶ್ವರಿ ಶರಣು ಉರಲಿದಾಸಿರಿಯೇ ಅಪ್ಪೆ ಉಳ್ಳಾಲ್ತಿ ಇರೆ ಪುಣ್ಯ ಪಾದೊಗೆ ಶರಣು ನಂಬಿ ಜನಕುಲೆಗೆ ಇಂಬು ಕೊರ್ಪಿನ ಕಾರುಣ್ಯ ಮೂರ್ತಿಯೇ ಶರಣು. ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಒಂದು ವಾಕ್ಯ, ಶತವೈಶಸ್ತಪಸ್ತೇಪೆ ದೇವಿ ಸೂಕ್ತಂ ಪರಂಜಪಂತೋ ತಸ್ಮಿನ್ ಫುಲಿನೇ ದೇವ್ಯಾಹ ಕೃತ್ವಾ ಮೂರ್ತಿ ಮಹೀಮಯೀಂ ಅರ್ಹಣಾಂ ಚಕ್ರದಸ್ತಸ್ಯಾಹ ಕೃತ್ವ ಪುಷ್ಪಧೂಪಾಗ್ನಿತರ್ಪಣೈ. ಈ ರೀತಿಯಾಗಿ ಇಲ್ಲಿಯ ಕ್ಷೇತ್ರಕ್ಕೆ ಪೂರಕವಾದಂಥ ಅಂಶಗಳು ಮಾರ್ಕಂಡೇಯ ಪುರಾಣದಲ್ಲಿರುವಂಥ ಸಪ್ತಶತಿಯಲ್ಲಿ ಮುಕ್ತವಾಗಿದೆ. ಸುರಥ ಮತ್ತು ಒಬ್ಬ ವೈಶ್ಯ ಅವರು ಅವರವರ ಸಂಕಷ್ಟದಿಂದ ಕಾಡಿನಲ್ಲಿ ಅಳೆಯುತ್ತಿರುವಾಗ ಸುಮೇಧ ಹೇಳುವಂಥ ಮಹರ್ಷಿಗಳ ಉಪದೇಶದಂತೆ ಅವರು ಆ ದೇವಿಯ ಸ್ತುತಿಗಳನ್ನೆಲ್ಲ ತಿಳಿದು ಆ ದೇವಿಯ ಸೂಕ್ತವನ್ನು ಜಪ ಮಾಡುತ್ತಾರೆ ಅಂತೇಳಿ ಆ ಸಪ್ತಶತಿಯಲ್ಲಿ ಬರ್ತದೆ. ಕಡೆಗೆ ಆ ದೇವಿಯನ್ನು ಆರಾಧನೆ ಮಾಡಲಿಕ್ಕೆ ಆ ದೇವಿಯ ಸಾಕ್ಷಾತ್ಕಾರ ಬೇಕಂತೇಳಿ ಒಂದು ಮೂರ್ತಿ ಕಲ್ಪನೆಯನ್ನು ಮಾಡಿಕೊಂಡು ಅವರು ಆಳೆತ್ತರದ ಅವರ ನಿಜ ಗಾತ್ರ ಅವರ ಸ್ವಗಾತ್ರದ ಮಣ್ಣಿನ ಮೂರ್ತಿಯನ್ನು ನದಿ ಪುಲಿನ ಹಿಡಿದೆ ಮರಳು ಅಥವಾ ಮಣ್ಣು ಅದರಲ್ಲಿ ಅವರ ಆಳೆತ್ತರದ ಗಾತ್ರದ ಮೂರ್ತಿಯನ್ನು ಮಾಡಿ ಆ ಮೂರ್ತಿಯ ಸಾಮೀಪ್ಯದಲ್ಲಿ ಆಹಾರವನ್ನು ರಹಿತವಾಗಿ ತ್ಯಜಿಸಿಕೊಂಡು ಉಪವಾಸವಾಗಿದ್ದುಕೊಂಡು ಆ ದೇವಿಯ ಆರಾಧನೆಯನ್ನು ಮಾಡಿ ದೇವಿಯ ಸಾಕ್ಷಾತ್ಕಾರವನ್ನು ಹೊಂದಿದ್ದಾರೆ ಹೇಳುವಂಥದ್ದು ಇಲ್ಲಿಯ ಆ ಮಣ್ಣಿನ ಮೂರ್ತಿಗೆ ಇರುವಂತಹ ಇತಿಹಾಸ. ಆ ಮಹಾಮಾತೆಗೆ ಬ್ರಹ್ಮಕಲಶೋತ್ಸವಗಳು ಪರಿವಾರ ಸಹಿತವಾದಂತಹ ಶ್ರೀ ರಾಜರಾಜೇಶ್ವರಿಯು ಇವತ್ತು ಕಲಾ ಪರಿಪೂರ್ಣರಾಗಿ ಆ ಬಿಂಬ ಮಧ್ಯದಲ್ಲಿ ಇದ್ದು ಸಮಾಜ ಬರುವಂತಹ ಆಸ್ತಿಕ ಭಕ್ತ ಮಹಾಜನರಿಗೆ ಪರಿಪೂರ್ಣವಾದಂತಹ ಆಶೀರ್ವಾದವನ್ನು ಕೊಟ್ಟು ಅವರ ಕಷ್ಟ ಸುಖಗಳನ್ನು ವಿಚಾರ ಮಾಡುತ್ತಾ ಅವರಿಗೆಲ್ಲ ಬೆನ್ನಿಗೆ ಸಹಾಯವಾಗಿದ್ದು ರಕ್ಷಣೆ ಕೊಡುವಂತಹ ಮಹಾಮಾತೆ. ಕಲಾನ್ ಶೇರತೆ ಇತಿ ಕಲಶ ವನ್ನಿ ಸೂರ್ಯ ಸೋಮ ಹಾಗೆ ಅದೇ ರೀತಿಯಾಗಿ ಬಿಂದು ನಾರ ಶಕ್ತಿ ಶಾಂತ ಹೇಳುವಂತಹ ಕಲೆಗಳನ್ನು ಕಲಶ ಮಧ್ಯದಲ್ಲಿ ಆವಾಹಿಸಿ ಆ ಕಲಶದಲ್ಲಿ ಪೂಜಿಸಿದಂಥ ಕಲೆಗಳನ್ನು ಆ ಮಹಾಮಾತೆಗೆ ಅಭಿಷೇಕ ಮಾಡಿದಲ್ಲಿಗೆ ಆ ಕಲಾ ಪರಿಪೂರ್ಣರಾದಂತಹ ಮಹಾಮಾತೆಯು ಎಲ್ಲರಿಗೂ ರಕ್ಷಣೆಯನ್ನು ಕೊಡ್ತಾಳೆ, ಎಲ್ಲರಿಗೂ ಅಭಿಪ್ರಾಯ ಆಗ್ತಾಳೆ ಹೇಳುವಂಥ ವಿಷಯ. ಲಲಿತಾ ದೇವಿಗೆ ನಮೋ ನಮೋ ಲಲಿತಾ ದೇವಿಗೆ ನಮೋ ನಮೋ ಕರುಣೆದ ಮೂರ್ತಿಗೆ ನಮೋ ನಮೋ ಎಂಕ್ಲೆನ ಕಾಪೂನ ಶಂಕರಿ ದೇವಿಗೆ ಸಾಷ್ಟಾಂಗ ವಂದನೆ ರಾಜೇಶ್ವರಿ ಲಲಿತಾ ದೇವಿಗೆ ನಮೋ ನಮೋ ಲಲಿತಾ ದೇವಿಗೆ ನಮೋ ನಮೋ.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಕೊಳಲಿ ಶ್ರೀ ರಾಜರಾಜೇಶ್ವರಿ ನಮಃ. ಕೊಳಲಿ ನಮ್ಮ ಊರು, ನಮ್ಮ ತಂದೆ ಹುಟ್ಟಿ ಬೆಳೆದ ಊರು. ಸೊ ಇವತ್ತು ಈ ವೈಭವನ ನೋಡಲಿಕ್ಕೋಸ್ಕರ ಆಫೀಸಿಗೆ ರಜೆ ಹಾಕಿ ಬಂದಿದ್ದೀನಿ. ಬೆಳಿಗ್ಗೆ 6 ಗಂಟೆಯಿಂದ ಇಲ್ಲಿದ್ದೀನಿ. ಕಣ್ತುಂಬ ದೇವರನ್ನು ನೋಡಿ ತುಂಬ ತೃಪ್ತಿಯಾಗಿದೆ, ತುಂಬ ಧನ್ಯಲಾಗಿದ್ದೇವೆ. ಆ ತಾಯಿಯ ಸೇವೆಗೆ ಇಡೀ ಊರಿನವರು, ಸಾಧಾರಣ ಇಲ್ಲಿಯ ಊರಿನವರು ಅಂದರೆ ಮಂಗಳೂರು, ಬಂಟ್ವಾಳ, ಪರಿಸರ ಎಂಟೈರ್ ಜಿಲ್ಲೆಯವರು ಇಲ್ಲಿ ಬಂದು ಸಾಧಾರಣ ಒಂದು 500 ಜನದಷ್ಟು ಡೈಲಿ ಇಲ್ಲಿ ಕರಸೇವೆ ಮಾಡಿದ್ದಾರೆ. ಬಹಳ ಚಂದದಿಂದ ನಡೆದಿದೆ, ಬಹಳ ಚಂದದಿಂದ ಇದು ಮೂಡಿ ಬಂದಿದೆ. ಕಳೆದ ಒಂದು ವಾರದಲ್ಲಿ ದೊಡ್ಡ ಉತ್ಸಾಹದ ರೀತಿಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ. ರಾಜರಾಜೇಶ್ವರಿ ಕ್ಷೇತ್ರ ಒಂದು ಪ್ರಾಚೀನವಾದಂಥ ದೇವಸ್ಥಾನ. ಸಂಶೋಧಕರ ಪ್ರಕಾರ ಇದೊಂದು ಜಿಲ್ಲೆಯ ಒಂದು ಇತಿಹಾಸ ಇರತಕ್ಕಂಥ ಒಂದು ಪ್ರಾಚೀನ ಕ್ಷೇತ್ರ. ಇದರ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಭಾಳಷ್ಟು ವರ್ಷಗಳ ಅಪೇಕ್ಷೆ ಇತ್ತು. ಪೂರ್ಣ ಪ್ರಮಾಣದ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗ್ತಾ ಇರತಕ್ಕಂಥದ್ದು ಊರಿನ ಜನರಿಗೆ ಎಲ್ಲ ಸಂತೋಷ ತಂದಿದೆ. ರಾಜರಾಜೇಶ್ವರಿ ಮಹಿಮೆಯನ್ನು ಕಣ್ತುಂಬಿ ನೋಡಿದ್ರೆ ಸಾಕಾಗೋದಿಲ್ಲ, ಅದನ್ನು ಅನುಭವಿಸಿಯೇ ಅಂತ ಹೇಳಬೇಕಾಗ್ತದೆ. ಇವತ್ತು ಬೆಳಗ್ಗೆ ನಾವು 4 ಗಂಟೆಯಿಂದ 4:45-5 ಗಂಟೆಗೆ ನಾವು ಕಾರಿಂದ ಬರಬೇಕಾದ್ರೆ ಕಾಲ್ನಡಿಗೆಯಲ್ಲಿ ಸಹಸ್ರಾರು ಜನ ಸಾಗರೋಪಾದಿಯಲ್ಲಿ ಇಲ್ಲಿಗೆ ಜನ ಬರ್ತಿರೋದು ನೋಡಿದರೆ, ಇಲ್ಲಿ ಸೇವೆಯನ್ನು ಮಾಡ್ತಿರೋದು ನೋಡಿದರೆ, ತಾಯಿಯೇ ಸೇವಕರಲ್ಲಿ ಸೇವೆಯನ್ನು ತಗೊಂಡು ಸೇವಕ ಭಾವವಿಯೇತು ಅಂತ ಒಂದು ದಾಸರ ಪದ ಬರ್ತದೆ. ಸೇವಕರಲ್ಲಿ ನಿಂತು ತನ್ನ ಸೇವೆಯನ್ನು ತಾನೇ ಮಾಡಿಸ್ಕೊಳ್ತಾ ಇದ್ದಾಳೆ. ಎಲ್ಲರಲ್ಲೂ ಇಲ್ಲಿ ನೆರೆದ ಲಕ್ಷಾಂತರ ಜನರಲ್ಲೂ ತಾಯಿಯ ಅನುಗ್ರಹದ ಕೃಪಾ ಕಟಾಕ್ಷ ಇದ್ದೇ ಇದೆ. ಹೀಗಾಗಿ ಇಂಥದ್ದೊಂದು ಬೃಹತ್ತಾದ ಕಾರ್ಯ ಹೂವೆತ್ತಿದಂತೆ ಸುಲಭವಾಗಿದೆ. ಜಗನ್ಮಾತೆಯನ್ನು ನೋಡಿದರೆ ಮನದುಂಬಿ ಮನಗಳು ತುಂಬಿ ಬರುತ್ತದೆ. ಆ ಅರಳು ಕಣ್ಣುಗಳಲ್ಲಿಂದ ಕೃಪಾ ದೃಷ್ಟಿಯಿಂದ ಆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಒಳಗಾದವರಿಗೆಲ್ಲ ಕ್ಷೇಮಕರ ಅನ್ನೋದು ಇಲ್ಲಿ ನಡೆದ ಲಕ್ಷಾಂತರ ಜನರ ಭಾವನೆಗಳೇ ಸಾಕ್ಷಿ. ಕೊಳಲಿಯ ಒಂದು ವಿಶೇಷ ಏನು ಅಂತಂದು ಹೇಳಿದರೆ, ಕೊಳಲಿಯ ರಾಜರಾಜೇಶ್ವರಿ ದೇವಿ ಮೃಣ್ಮಯ ಮೂರ್ತಿ ಹಾಗೂ ಕೊಳಲಿಯ ಜಾತ್ರೆ, ಕೊಳಲಿಯ ಜಾತ್ರೆ 1 ತಿಂಗಳ ಜಾತ್ರೆ, ಕೊಳಲಿಯ ಬಲಿಯೂ ಬಹಳ ವಿಶೇಷ. ಹಾಗೂ ಕೊಳಲಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇಷ್ಟರವರೆಗೆ ನಡೆಯಲಿಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಸಾಧಾರಣ ಒಂದು ಬಲ್ಲವರು ಅಥವಾ ಹಿರಿಯರು ಹೇಳಿದ ಹಾಗೆ ಒಂದು 200 ವರ್ಷದ ನಂತರ ಈ ನವೀಕರಣ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಇಲ್ಲಿಯ ಕಾರ್ಯಕರ್ತರು, ಮುಖ್ಯವಾಗಿ ಕಾರ್ಯಕರ್ತರು, ಅವರು
ನೋಂದಾಯಿಸೋದನ್ನು ನೋಡಿದರೆ ಸಾಧಾರಣ ಒಂದು 15,000 ಕಾರ್ಯಕರ್ತರು ಬೇರೆ ಬೇರೆ ವಿಭಾಗಕ್ಕೆ ನೋಂದಾಯಿಸಿಕೊಂಡು ಈ ಕಾರ್ಯಕ್ರಮ ಸುಲಲಿತವಾಗಿ ಆಗಬೇಕು ಅಂತ ಹೇಳಿ ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಮುಖ್ಯವಾಗಿ ಇಲ್ಲಿ ಸ್ವಚ್ಛತೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಈ ಸ್ವಚ್ಛತೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಸ್ವಚ್ಛತೆಯಿಂದ ಕಾರ್ಯಕ್ರಮ ಆಗಿದೆ. ಎಲ್ಲವೂ ಕಾರ್ಯಕ್ರಮ ಎಣಿಸಿದಿಂದ ಒಂದು ಪಟ್ಟು ಜಾಸ್ತಿಯಾಗಿ ಆಗಿದೆ. ಅದೆಲ್ಲ ದೇವಿ ಜಗನ್ಮಾತೆಯ ಒಂದು ಕೃಪಾ ಕಟಾಕ್ಷ ಅಂತ ಹೇಳ್ಬೋದು. ಬಹಳಷ್ಟು ವಿಜೃಂಭಣೆಯಿಂದ ಲಕ್ಷಾಂತರ ಭಕ್ತರು ಬಂದು ಈ ಬ್ರಹ್ಮಕಲಶದಲ್ಲಿ ಪಾಲ್ಗೊಂಡಿದ್ದಾರೆ. ಇದರ ಎಲ್ಲ ಯಶಸ್ವಿಗೆ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಕರಸೇವೆ ಮಾಡಿದ ಭಕ್ತಾಭಿಮಾನಿಗಳಿಗೆ ಈ ಎಲ್ಲ ಕೀರ್ತಿ ಸಲ್ತದೆ. ಸ್ವಯಂ ಸೇವಕರು ಸುಮಾರು 14,000 ಸ್ವಯಂ ಸೇವಕರು ರಿಜಿಸ್ಟರ್ ಮಾಡಿಕೊಂಡಿದ್ದರು. 14,000 ಇರೋನು ದಿನಕ್ಕೆ ಎಷ್ಟೆಷ್ಟು ಬೇಕು ಆ ಥರ ನಾವು ಒಂದು ಬ್ಯಾಚ್ ಥರ ಮಾಡಿ 30 ಮತ್ತು 20 ಬ್ಯಾಚ್ ಥರ ಮಾಡಿ ನಾವು ನೆಕ್ಸ್ಟ್ ಡೇಗೆ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ನಾವು ಮಾಡ್ತಾಯಿದ್ದೆವು. ಕೆಲವೊಂದು ಕಾರ್ಯಕರ್ತರಿಗೆ ದಿವಸ ಕೆಲಸ ಮಾಡಿ ಹುಮ್ಮಸ್ಸಿತ್ತು, ಆದರೂ ಶಿಸ್ತಿನ ಒಂದು ಕಾಪಾಡಿಕೊಳ್ಬೇಕು ಅದರ ಉದ್ದೇಶದಿಂದ ನಾವು ಆ ಥರ ಮ್ಯಾನೇಜ್ ಮಾಡಿದೆವು. ಅದನ್ನು ಭಾಳ ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಕಾರ್ಯಕರ್ತರಿಗೆ ಮತ್ತು ಭಕ್ತಾಭಿಮಾನಿಗಳಿಗೆ ಅಭಿನಂದನೆ ಸಲ್ಲುತ್ತಾ ಇದೆ. ಇಡೀ ದೇವಸ್ಥಾನದ ವಾಸ್ತುಶಿಲ್ಪಿ ಮತ್ತು ಆದಂಥ ಬದಲಾವಣೆಯನ್ನು ನೋಡುವಾಗ ಇಡೀ ದೇಶದ ಜನಕ್ಕೆ ಒಂದು ಆಕರ್ಷಣಾ ಸ್ಥಳವಾಗಿ ಪರಿವರ್ತನೆಗೊಂಡಿದೆ. ಇಡೀ ದೇಶದಲ್ಲಿ 29, 28, 30 ದಿವಸದ ಜಾತ್ರೆ ನಡೆಯುವುದು ಇದು ಒಂದು ದೇವಸ್ಥಾನದಲ್ಲಿ ಮಾತ್ರ. 9.5 ಫೀಟಿನ ಮಂಡಿನ ಮೂರ್ತಿ ಇರುವುದು ಇಡೀ ದೇಶದಲ್ಲಿ ಇಲ್ಲಿ ಮಾತ್ರ. ಶ್ರೀಚಕ್ರವನ್ನು ಇಷ್ಟು ವಿಶೇಷವಾಗಿ ಪೂಜಿಸುವುದು ಇಲ್ಲಿ ಮಾತ್ರ. ಸಿರಿದೇವಿ ರಾಜರಾಜೇಶ್ವರಿ ಕಲೆಕಾರ್ನಿ ಕಲಜಿಂಜಿ ಪುರಾಣದ ಪೇಶ್ವರಿ ತುಳುನಾಡ ಸಿರಿದೇವಿ ರಾಜರಾಜೇಶ್ವರಿ ಕಲೆಕಾರ್ನಿ ಕಲಜಿಂಜಿ ಪುರಾಣದ ಪೇಶ್ವರಿ ಅಜ್ಞಾನ ನೊಲ ಕಳೆದು ಸುಜ್ಞಾನ ನೀ ಕನಪಿ ಅಜ್ಞಾನ ನೊಲ ಕಳೆದು ಸುಜ್ಞಾನ ನೀ ಕನಪಿ ಮಹಿಮೆದ ಮೂರುತಿ ಜಗದಾಂಬೆ ಈರಮ್ಮ ಮಹಿಮೆದ ಮೂರುತಿ ಜಗದಾಂಬೆ ಈರಮ್ಮ ದಿನನಿತ್ಯ ಇರೇನೆ ಸುಗಿತುನುವ ತುಳುನಾಡ ಸಿರಿದೇವಿ ರಾಜರಾಜೇಶ್ವರಿ ಕಲೆಕಾರ್ನಿ ಕಲಜಿಂಜಿ ಪುರಾಣದ ಪೇಶ್ವರಿ.